ಜೀವಕಾರುಣ್ಯ ನಡೆಸ್ತಾ ಇರುವ ಸಂಘಟನೆಯ ಹೆಸರಿನಲ್ಲಿರುವ ಆಂಬ್ಯುಲೆನ್ಸ್ನಲ್ಲಿ ಔಷಧಿಗಳ ಜೊತೆಯಾಗಿ ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ಸಾಗಿಸಿ ಚಾಲಕ ಕುಂಬಳೆ ಪೊಲೀಸರ ಅತಿಥಿಯಾಗಿದ್ದಾನೆ. ಪೊಲೀಸರಿಗೆ ಲಭಿಸಿದ ರಹಸ್ಯ ಮಾಹಿತಿಯ ಆಧಾರದಲ್ಲಿ ಈ ಕಾರ್ಯಾಚರಣೆ ನಡೆದಿರುವುದಾಗಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಮಟ್ಟನ್ನೂರು 300 ಶಿಹಾಬ್ ತಂಗಳ್ ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿರುವ ಆಂಬ್ಯುಲೆನ್ಸ್ನಿಂದ ಕುಂಬಳೆ ಪೊಲೀಸರು 90 ಪ್ಯಾಕೆಟ್ ನಿಷೇಧಿತ ಪಾನ್ ಮಸಾಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಚಾಲಕ ಕಣ್ಣೂರು ಮೊಟ್ಟನ್ನೂರು ನಿವಾಸಿ ಪಿಪಿ ಮೊಸದ್ದೀಕ್ ಎಂಬಾತನನ್ನ ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ಕುಂಬಳೆಯಲ್ಲಿ ಪೊಲೀಸರು ಆಂಬ್ಯುಲೆನ್ಸ್ ತಡೆದು ನಿಲ್ಲಿಸಿ ತಪಾಸಣೆ ನಡೆಸ್ತಾ ಇರುವಾಗ ಆಂಬ್ಯುಲೆನ್ಸ್ನಲ್ಲಿ ಕಣ್ಣೂರಿನ ಒಂದು ಮಾನಸಿಕ ರೋಗಿ ಹಾಗೂ ಸಂಬಂಧಿಕರು ಇದ್ದರು. ಬಳಿಕ ಅವರನ್ನ ಕೊಂಡೊಯ್ಯಲು ಬೇರೆ ವಾಹನದ ಏರ್ಪಾಡು ಮಾಡಿಸಿದ ಪೊಲೀಸರು ಪಾನ್ ಮಸಾಲೆ ಸಾಗಾಟ ಮಾಡಿದ ಆರೋಪದಲ್ಲಿ ಆಂಬ್ಯುಲೆನ್ಸ್ ಅನ್ನು ವಶಕ್ಕೆ ತೆಗೆದಿದ್ದಾರೆ. ड्राइवर